ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಬ್ರಹ್ಮಾವರದ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿಯವರು ಭೇಟಿ ನೀಡಿ ವಿದ್ಯಾರ್ಥಿಗಳ ಮತ್ತು ನಿಲಯದ ಪರಿಶೀಲನೆ ಮಾಡಿದರು. ಈ ಹಿಂದೆ ಸ್ವತಃ ಶಿಕ್ಷಕಿಯಾಗಿದ್ದ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿಯವರು ನಿಲಯದ ವಿದ್ಯಾರ್ಥಿಗಳೊಂದಿಗೆ ಕೆಲವು ಹೊತ್ತು ಕಾಲ ಕಳೆದು ಅವರ ಓದು, ಶಿಕ್ಷಣ ಮತ್ತು ದಿನಚರಿ ಕುರಿತು ವಿಚಾರಿಸಿದರು. ಉಡುಪಿ ಜಿಲ್ಲೆಯ ಶೈಕ್ಷಣಿಕ ಸಾಧನೆಗೆ ಪ್ರತಿ ವಿದ್ಯಾರ್ಥಿಗಳು ಶ್ರಮಿಸಿ ಉತ್ತಮ ಫಲಿತಾಂಶ ತರುವ ಪ್ರಯತ್ನ ಮಾಡುವಂತೆ ಹೇಳಿದರು. ಬಳಿಕ ನಿಲಯದ ಆಹಾರ ತಯಾರಿಕೆ ಮತ್ತು ಆಹಾರ ಸಾಮಗ್ರಿಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಇಲ್ಲಿನ ಮೇಲ್ವಿಚಾರಕರು ಮತ್ತು ಅಡುಗೆ ಸಿಬ್ಬಂದಿಗಳೊಂದಿಗೆ ಕೆಲ ಹೊತ್ತು ವಿಚಾರ ವಿನಿಮಯ ಮಾಡಿ ನಿಲಯದ ಕಾರ್ಯವೈಖರಿಯ ಕುರಿತು ಜಿಲ್ಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಲ್ವಿಚಾರಕಿ ಹೆಸರಾಂತಿ, ಅಡುಗೆ ಸಿಬ್ಬಂದಿಗಳಾದ ಭಾರತಿ, ಕಲ್ಪನಾ ಮತ್ತು ರತಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಬಿ4 ನ್ಯೂಸ್, ಬ್ರಹ್ಮಾವರ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತಿರುವುದರಿಂದ ಅಭದ್ರತೆ ಎದುರಿಸುತ್ತಿರುವ ಅಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ತಮ್ಮನ್ನು ವಾಪಸ್ಸು ಕರೆಸಿಕೊಳ್ಳಲು ಏರ್ಪಾಟು ಮಾಡುವಂತೆ ಭಾರತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ನಾವಿಕ ಸುರಕ್ಷಿತವಾಗಿಲ್ಲ ಎಂದು ಹೇಳಬೇಕಾದ ಕಾಲ ಬಂದಿದೆ. ಇಸ್ರೇಲ್ ವಾಯುದಾಳಿಯಿಂದ ನೆಲ ನಡುಗುತ್ತಿರುವ ಅನುಭವವಾಗುತ್ತಿದೆ. ಇದು ಈಗ ಗಮನಿಸಬೇಕಾದ ಅಂಶವಾಗಿದೆ ಎಂದು ತೆಹರಾನ್ ವಿಶ್ವವಿದ್ಯಾನಿಲಯದ ಮೆಡಿಕಲ್ ಕಾಲೇಜಿನ ಎಂಬಿಬಿಎಸ್ ಓದುತ್ತಿರುವ ಕಾಶ್ಮೀರದ ವಿದ್ಯಾರ್ಥಿನಿ ತಬಿಯಾ ಜಹ್ರಾ ಹೇಳಿದ್ದಾರೆ. ವಿಶ್ವವಿದ್ಯಾನಿಲಯವನ್ನು ಭೇಟಿ ಮಾಡಿದ ತಜ್ಞರ ತಂಡವು ಶಾಂತಿಯಿಂದ ಇರುವಂತೆ ಹೇಳಿದ್ದಾರೆ. ಆದರೆ ಆ ಸ್ಥಿತಿ ಇದೆಯೇ ಎಂದು ಹಲವು ವಿದ್ಯಾರ್ಥಿಗಳು ಪ್ರಶ್ನಿಸಿದ್ದಾರೆ. ಜಹ್ರಾ ಅವರು ಈಗ ರಕ್ಷಣೆಯ ಬಗೆಗೆ ಯಾವುದೇ ನಂಬಿಕೆ ಇಟ್ಟುಕೊಳ್ಳುವಂತಿಲ್ಲ ಎಂದು ಹೇಳಿದ್ದಾರೆ. ಉತ್ತರ ಪ್ರದೇಶದ ಅಜಂಗಢ ಮೂಲದ ಆಲಿಶಾ ರಿಜ್ವಿ ಅವರು ಭಾರತೀಯ ರಾಯಭಾರಿ ಕಚೇರಿಗೆ ಇಂದು ತುರ್ತಾಗಿ ಗಮನಿಸಬೇಕಾದ ಪರಿಸ್ಥಿತಿ ಎಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಇಬ್ಬರು 5.5 ವರ್ಷಗಳ ಎಂಬಿಬಿಎಸ್ನಲ್ಲಿ ಈಗ 2ನೇ ವರ್ಷ ಮುಗಿಸಿದ್ದಾರೆ. ತೆಹರಾನ್ನ ಕುಮೇನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮುಚ್ಚಿದ್ದಾರೆ ಎಂಬುದನ್ನು ವಿದ್ಯಾರ್ಥಿಗಳು ಭಾರತೀಯ ರಾಯಭಾರಿಗೆ ತಿಳಿಸಿದ್ದಾರೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ವಿದ್ಯಾರ್ಥಿಗಳ ಒಕ್ಕೂಟವು ಭಾರತದ ವಿದೇಶಾಂಗ ಸಚಿವಾಲಯಕ್ಕೆ ಸಚಿವ ಜೈಶಂಕರ್ಗೆ ಇರಾನ್ ಸನ್ನಿವೇಶ ಗಮನಿಸುವಂತೆ ಮನವಿ ಮಾಡಿದೆ. ಮಂಗಳೂರಿನಲ್ಲಿ ಇಂದು ಮಧ್ಯಾಹ್ನ ನಂತರ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಹಲವೆಡೆ ಸಂಪೂರ್ಣ ಜಲಾವೃತಗೊಂಡಿದೆ. ಮಂಗಳೂರಿನಲ್ಲಿ ಇಂದು ಮಧ್ಯಾಹ್ನದ ನಂತರ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಹಲವೆಡೆ ಸಂಪೂರ್ಣ ಜಲಾವೃತಗೊಂಡಿದೆ. ತಗ್ಗು ಪ್ರದೇಶಗಳು ಮಳೆ ನೀರಿನಿಂದ ಮುಳುಗಿದ್ದು ರಸ್ತೆಯಲ್ಲಿ ನೀರು ನಿಂತು ಸಾರ್ವಜನಿಕರಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಡಕುಂಟಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಹಲವೆಡೆ ಜಲಾವೃತಗೊಂಡಿದೆ. ನಗರದ ಕುದ್ರೋಳಿಯ ಅಳಕೆ, ಸ್ಟೇಟ್ ಬ್ಯಾಂಕ್, ಕದ್ರಿ, ಕೊಡಿಯಲ್ ಬೈಲ್, ಉರ್ವ ಸ್ಟೋರ್, ಕಾರ್ ಸ್ಟ್ರೀಟ್, ಅಥಾವರ ಸೇರಿದಂತೆ ನಗರದ ಹಲವೆಡೆ ಮಳೆಯಿಂದಾಗಿ ಕೃತಕ ನೆರೆ ಉಂಟಾಗಿದೆ. ಇಂದು ಮಧ್ಯಾಹ್ನದ ನಂತರ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. 2-3 ಗಂಟೆ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಜನತೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ನಗರದ ರಾಜಕಾಲುವೆಗಳು ಕೂಡ ಮಳೆ ನೀರಿನಿಂದ ತುಂಬಿ ಹರಿಯುತ್ತಿದೆ.
ನಗರದ ಬಿಜೈನಿಂದ ಕೆಎಸ್ಆರ್ಟಿಸಿಗೆ ಸಾಗುವ ಮುಖ್ಯ ರಸ್ತೆಯಲ್ಲಿ ಡ್ರೈನೇಜ್ನ ಕೊಳಚೆ ನೀರು ರಸ್ತೆಯಲ್ಲಿ ಹರಡಿದ್ದು ಪಾದಾಚಾರಿಗಳು ಸೇರಿದಂತೆ ವಾಹನ ಸವಾರರಿಗೆ ದಿನನಿತ್ಯ ನರಕ ದರ್ಶನದ ಪರಿಸ್ಥಿತಿ ಎದುರಾಗಿದೆ. ಸುಮಾರು 1 ತಿಂಗಳಿನಿಂದ ಈ ಸಮಸ್ಯೆ ಇದ್ದರೂ ಕೂಡ ಮಹಾನಗರ ಪಾಲಿಕೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ. ತಗ್ಗು ಪ್ರದೇಶಗಳು ಮಳೆ ನೀರಿನಿಂದ ಮುಳುಗಿದ್ದು ರಸ್ತೆಯಲ್ಲಿ ನೀರು ನಿಂತು ಸಾರ್ವಜನಿಕರಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಡಕುಂಟಾಗಿದೆ. ಬೆಳೆಯುತ್ತಿರುವ ನಗರದ ಪೈಕಿ ಮಂಗಳೂರು ಕೂಡ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದೆ. ಕಡಲನಗರಿ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಆಗಿದ್ದರೂ ಕೂಡ ಸಮಸ್ಯೆಗಳ ಆಗಾರದಿಂದ ತತ್ತರಿಸಿದೆ. ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ, ಆದರೆ ನಿಮಗೆ ಮುಖ್ಯ ರಸ್ತೆಗಳಲ್ಲಿ ಉಕ್ಕಿ ಹರಿದು ಎದ್ದು ಕಾಣುತ್ತಿದೆ ಡ್ರೈನೇಜ್ಗಳ ನೀರು. ಕೆಪಿಟಿಯಿಂದ ಬಿಜೈ ಕೆಎಸ್ಆರ್ಟಿಸಿಗೆ ಸಾಗುವ ಮುಖ್ಯ ರಸ್ತೆಯಲ್ಲಿ ಸುಮಾರು 1.5 ತಿಂಗಳಿನಿಂದ ಒಳಚರಂಡಿಯ ನೀರು ಉಕ್ಕಿ ಹರಿದರೂ ಕೂಡ ಮಹಾನಗರ ಪಾಲಿಕೆ ಕ್ಯಾರೆ ಅಂತಿಲ್ಲ. ಈ ಭಾಗದಲ್ಲಿ ಚಲಿಸುವ ದ್ವಿಚಕ್ರ ಸವಾರರು ಸೇರಿದಂತೆ ದೊಡ್ಡ ವಾಹನಗಳು ಸಾಗುವ ವೇಳೆಯಲ್ಲಿ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುವ ಪಾದಾಚಾರಿಗಳಿಗೆ ಕೊಳಚೆ ನೀರು ಸಿಂಚನವಾಗುವುದಲ್ಲದೆ ದುರ್ವಾಸನೆಯಿಂದಾಗಿ ಮೂಗು ಮುಚ್ಚಿಕೊಂಡು ನಡೆಯುವ ಪರಿಸ್ಥಿತಿ ಉಂಟಾಗಿದೆ. ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಯಾಕೆಂದರೆ ಅವರ ಅಧಿಕಾರ ಅವಧಿಯೂ ಮುಗಿದಿದ್ದು ಮುಂದಿನ ಚುನಾವಣೆಗೆ ನಾನು ಇರ್ತೀನೋ ಇಲ್ವೋ ಎನ್ನುವ ಅನುಮಾನವೂ ಅವರದ್ದಾಗಿದ್ದು ನಾನ್ಯಾಕೆ ಇದನ್ನೆಲ್ಲ ಮಾಡಬೇಕು ಎನ್ನುವುದು ಅವರ ಮನಸ್ಸಿನಲ್ಲಿ ಮೂಡಿರುವ ಪ್ರಶ್ನೆಯಾಗಿದೆ. ಇಂತಹ ಮನೋಭಾವನೆಯಿಂದಾಗಿಯೇ ಜನಸಾಮಾನ್ಯರು ಈ ರೀತಿಯ ಸಮಸ್ಯೆಗಳಿಂದ ಪರಿತಪಿಸುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರ ನೀಡುತ್ತಾರಾ ಇಲ್ವಾ ಎನ್ನುವುದನ್ನು ಕಾದು ನೋಡಬೇಕಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಇಸ್ರೇಲ್ ವಾಯುಪಡೆಯು ತೆಹರಾನ್ ಜನರ ವಸತಿಗಳ ಮೇಲೆ ದಾಳಿ ನಡೆಸಿದೆ. ಈಗ ಅಮೆರಿಕ ಸಂಯುಕ್ತ ಸಂಸ್ಥಾನದ ಜೊತೆಗೆ ಅಣ್ವಸ್ತ್ರ ಮಾತುಕತೆಯ ಅಗತ್ಯವಿದೆಯೇ ಎಂದು ಇರಾನ್ ಪ್ರಶ್ನಿಸಿದೆ. ಇದೇ ವೇಳೆ ಇಸ್ರೇಲ್ನ ದೊಡ್ಡ ನಗರ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ನಾಶಕಾರಕ ದಾಳಿ ನಡೆಸಿದ ಇಸ್ರೇಲಿಗೆ ಮಾರಕ ಅಸ್ತ್ರಗಳನ್ನು ಯುಎಸ್ಎ ಒದಗಿಸುತ್ತಿರುವುದು ಜಗತ್ತಿಗೆ ಗೊತ್ತಿದೆ. ಈಗ ಟ್ರಂಪ್ ಹೇಳುತ್ತಾರೆ, ನಮ್ಮೆಲ್ಲ ಶಸ್ತ್ರಾಸ್ತ್ರ ಇಸ್ರೇಲ್ ಬಳಿ ಇದೆ. ಇರಾನ್ ಕೂಡಲೇ ಯುಎಸ್ಎ ಜೊತೆ ಪರಮಾಣು ನೆಲೆಗಳ ಬಗೆಗೆ ಒಪ್ಪಂದಕ್ಕೆ ಬರಬೇಕು ಎಂದಿದ್ದಾರೆ. ಇಸ್ರೇಲ್ ದಾಳಿಯಾದ ಮೇಲೆ ಟ್ರಂಪ್ ಮಾತಿನಂತೆ ನಡೆಯಬೇಕಾದ ಅಗತ್ಯವಿಲ್ಲ ಎಂದು ಇರಾನ್ ಪ್ರತಿಕ್ರಿಯಿಸಿದೆ. ಇರಾನ್ ಕ್ಷಿಪಣಿ ದಾಳಿಯಿಂದ ಟೆಲ್ ಅವೀವ್ನ ಹಲವು ಕಟ್ಟಡಗಳು ಹೊತ್ತಿ ಉರಿದಿದ್ದು ವರದಿಯಾಗಿದೆ. ಮುಖ್ಯವಾಗಿ ಕಟ್ಟಡವೊಂದರ ಕಬ್ಬಿಣದ ಗೋಪುರವು ಮುರಿದಿರುವುದು ವರದಿಯಾಗಿದೆ. ಶನಿವಾರ ಬೆಳಕು ಹರಿಯುವ ಹೊತ್ತಿಗೆ ಸರಿಯಾಗಿ ಇರಾನ್ ಇಸ್ರೇಲಿನ ನಗರಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಜೆರುಸಲೇಂ ಮೇಲೂ ಕ್ಷಿಪಣಿ ದಾಳಿಯಾಗಿದ್ದು, ಈ ನಡುವೆ ಇಸ್ರೇಲ್ ಮತ್ತೆ ತೆಹರಾನ್ ಮೇಲೆ ವಾಯುದಾಳಿ ನಡೆಸಿದ್ದಾಗಿ ಹೇಳಲಾಗಿದೆ. ಯಕ್ಷಗಾನ ಕಲೆಯನ್ನು ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮನೆಯಲ್ಲಿ ಮತ್ತು ಹೊರದೇಶದಲ್ಲಿ ಪ್ರದರ್ಶನ ನೀಡಿದ ಪ್ರಥಮ ಕಲಾವಿದ ಎನ್ನುವ ಹೆಗ್ಗಳಿಕೆಯ ಕಲಾವಿದ ದಿವಂಗತ ಪೇತ್ರಿ ಮಾಧವ ನಾಯಕ್ ಅವರು. ಅವರ ಸಂಸ್ಮರಣಾ ದಿನ ಮತ್ತು ಅವರ ಹೆಸರಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಕನ್ನಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಯಕ್ಷಗಾನ ಗುರು ಶ್ರೀಧರ್ ಹೆಬ್ಬಾರ್ ಅವರು ಮಾತನಾಡಿ, ಬಡಗುತಿಟ್ಟಿನ ಸಂಪ್ರದಾಯಬದ್ಧ ಯಕ್ಷಗಾನ ಕಲೆಯ ಜೊತೆಗೆ ಮರಾಠಿ ಸಮುದಾಯದ ಮೇಳದ ಕಲಾವಿದರಾಗಿ ಗುರುತಿಸಿಕೊಂಡ ಪೇತ್ರಿ ಮಾಧವ ನಾಯಕ್ ಯಕ್ಷಗಾನದ ಸವ್ಯಸಾಚಿ ಎನಿಸಿಕೊಂಡವರು. ಬಡಗುತಿಟ್ಟಿನ ಯಕ್ಷಗಾನ ಕಲೆ ಮತ್ತು ಕಲಾವಿದರ ಘನತೆ ಹೆಚ್ಚಿಸಿದವರು ಎಂದರು. ಬಡಗಲ್ಲಿ ಒಕ್ಕಲಕೊಂಡಿ ಕೃಷ್ಣ ನಾಯಕರು ಬಣ್ಣದ ವೇಷಧಾರಿ, ಹಾಗೆಯೇ ದಾಸರಬೈಲು ಚಂದ್ರನಾಯಕರು ಯಕ್ಷಗಾನದ ಒಳ್ಳೆ ಭಾಗವತರು. ಅವರು ಈ ಕಡೆ ಹೆಚ್ಚು ಪ್ರಚಾರ ಆಗಿರಲಿ. ಇವರು 5 ಜನ ಹಿರಿಯ ಕಲಾವಿದರು. ಅವರೊಟ್ಟಿಗೆ ನಮ್ಮ ಪೇತ್ರಿ ಮಾಧವ ನಾಯಕರು ನಮ್ಮ ಮರಾಠಿ ಜನಾಂಗದಲ್ಲಿ ಕಲಾವಿದನಾಗಿ ಇಷ್ಟೊಂದು ದೇಶ ಸುತ್ತಿದವರು ಬೇರೆ ಯಾರು ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಮಾಡಿದ ವೇಷವಿಲ್ಲ, ಕೋರೆ ಮುಂಡಾಸು, ಕಿರಾತಕ ಎಲ್ಲ ವೇಷವನ್ನು ಮಾಡಿ ಆಗ ಮುಂಡಾಸು ಕಟ್ಟುವಂತಹ ಕಾಲದಲ್ಲಿ, ಈಗ ರೆಡಿಮೇಡ್ ಸಿಗ್ತದೆ, ಆ ಕಟ್ಟುವ ಕಾಲದಲ್ಲಿ ಅವರು ಎಲ್ಲ ತಯಾರಿ ಮಾಡಿಕೊಂಡು ಎಲ್ಲ ವೇಷ ಮಾಡಿದವರು.
ಇದೇ ಸಂದರ್ಭದಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ಗುಂಡು ನಾಯ್ಕ್ ಇವರಿಗೆ ಪೇತ್ರಿ ಮಾಧವ ನಾಯ್ಕ್ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು. ಮರಾಠಿ ಸಮುದಾಯದ ಗಣ್ಯರು ಮತ್ತು ಯಕ್ಷಗಾನ ಕಲಾವಿದರುಗಳಾದ ಬೆಳೆಂಜೆ ಮಹಾಬಲ ನಾಯ್ಕ್, ವೆಂಕಟೇಶ್ ನಾಯ್ಕ್, ಅಪ್ಪು ನಾಯ್ಕ್, ಸುಂದರ್ ನಾಯ್ಕ್, ಆನಂದ್ ನಾಯ್ಕ್ ಪೇತ್ರಿ, ರಾಧಾಕೃಷ್ಣ ನಾಯ್ಕ್, ನಾರಾಯಣ್ ನಾಯ್ಕ್, ಬಿಟಿ ನಾಯ್ಕ್, ಆನಂದ್ ನಾಯ್ಕ್, ಸತೀಶ್ ಬೆಳೆಂಚೆ, ಶೇಖರ್ ನಾಯ್ಕ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ. ಕಳೆದ ಕೆಲವು ದಿನದಿಂದ ಸುರಿದ ಭಾರೀ ಮಳೆಗೆ ಬ್ರಹ್ಮಾವರ ಗಾಂಧಿ ಮೈದಾನದ ಪೂರ್ವ ದಿಕ್ಕಿನ ಆವರಣ ಗೋಡೆಯು ಭಾಗಶಃ ಕುಸಿದು ಬಿದ್ದಿರುವುದನ್ನು ಮತ್ತು ಬ್ರಹ್ಮಾವರದಲ್ಲಿ ಅನೇಕ ಭಾಗದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಎಲ್ಲೆಂದರಲ್ಲಿ ನೀರು ನುಗ್ಗುವ ಪ್ರದೇಶವನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿಯವರು ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದರು. ಮಳೆ ನೀರು ಹರಿದು ಹೋಗಿ ರಾಜಕಾಲುವೆಗೆ ಸೇರಲು ಸೂಕ್ತ ಕ್ರಮ ಜರುಗಿಸಿ ಚರಂಡಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಲು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಗ್ರಾಮಾಡಳಿತಕ್ಕೆ ಖಡಕ್ ಸೂಚನೆ ನೀಡಿದರು. ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ಸಂಬಂಧಿಸಿದ ಕ್ರೀಡಾಂಗಣದ ಆವರಣ ಗೋಡೆಯನ್ನು ಕೂಡಲೇ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗಡೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಚ್ವಿ ಇಬ್ರಾಹಿಂಪುರ, ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ವಿಜಯಕುಮಾರ್ ಶೆಟ್ಟಿ, ಕಂದಾಯ ನಿರೀಕ್ಷಕ ರಾಜು, ಗ್ರಾಮಾಡಳಿತಾಧಿಕಾರಿ ಮಹೇಂದ್ರಾಚಾರ್ಯ, ಹಂದಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದರ್ಶ ಶೆಟ್ಟಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ. ಮಂಗಳೂರಿನ ಬಿಜೈ ಜಂಕ್ಷನ್ನಿಂದ ಕರಂಗಲಪಾಡಿಯ ಕಡೆಗೆ ಸಾಗುವ ರಸ್ತೆಯ ವಿವೇಕಾನಂದ ಪಾರ್ಕ್ ಸಮೀಪದಲ್ಲೇ ಕಳೆದೊಂದು ವಾರದಿಂದ ಒಳಚರಂಡಿ ನೀರು ಮ್ಯಾನ್ಹೋಲ್ನಿಂದ ಉಕ್ಕಿ ಹರಿಯುತ್ತಿದೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ಸ್ಥಳೀಯರಿಗೆ ಬಹುದೊಡ್ಡ ಸಮಸ್ಯೆಯಾಗಿದೆ. ನಗರ ಎಷ್ಟೇ ಅಭಿವೃದ್ಧಿ ಹೊಂದಿದ್ರೂ ಕೂಡ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಬಿಜೆ ಚರ್ಚಿನಿಂದ ಕರಂಗಲ್ಪಾಡಿ ಸಾಗುವ ರಸ್ತೆಯಲ್ಲಿ ಮ್ಯಾನ್ಹೋಲ್ ದುರಸ್ತಿಗಾಗಿ ರಸ್ತೆಯನ್ನ ಅಗೆಯಲಾಗಿದೆ. ಆದರೆ ಅಗೆದ ಮ್ಯಾನ್ಹೋಲ್ನಿಂದಲೇ ಒಳಚರಂಡಿಯ ಕೊಳಚೆ ನೀರು ಹೊರಬರುತ್ತಿದೆ. ವಾರದಿಂದ ಇಂತಹ ಪರಿಸ್ಥಿತಿ ಇದ್ರೂ ಸಂಬಂಧಪಟ್ಟವರು ದುರಸ್ತಿಗೆ ಮುಂದಾಗಿಲ್ಲ. ರಸ್ತೆಯಲ್ಲಿ ದೊಡ್ಡ ವಾಹನಗಳು ಸಾಗುವಾಗ ದ್ವಿಚಕ್ರ ವಾಹನ ಸವಾರರ ಮೇಲೆ ಕೊಳಚೆ ನೀರಿನ ಸಿಂಚನವಾಗುತ್ತಿದೆ. ಅದಲ್ಲದೆ ವಾಸನೆಯಿಂದಾಗಿ ಸ್ಥಳೀಯ ಪರಿಸರ ಗಬ್ಬೆದ್ದು ಹೋಗಿದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ. ರಸ್ತೆಯಲ್ಲಿ ಹರಿದು ಹೋಗುವ ಈ ಕೊಳಚೆ ನೀರು ರಾಜಕಾಲುವೆ ಸೇರುತ್ತಿದೆ. ಅಕ್ಕಪಕ್ಕದ ಅಂಗಡಿಯವರಿಗೂ ಇದರಿಂದ ಸಮಸ್ಯೆಯಾಗಿದೆ. ಈ ಕುರಿತು ಮಾತನಾಡಿದ ಸ್ಥಳೀಯರಾದ ಎಸ್ಎಲ್ ಪಿಂಟು ಅವರು, ಒಳಚರಂಡಿ ಜಾಲಕ್ಕೆ ಕಟ್ಟಡಗಳ ಮಳೆ ನೀರು ಹರಿಯಬಿಟ್ಟಿರುವುದರಿಂದ ನಗರದ ವಿವಿಧೆಡೆ ಇಂತಹ ಪರಿಸ್ಥಿತಿ ಉಂಟಾಗಿದ್ದು ಅಧಿಕಾರಿಗಳು ಶೀಘ್ರ ಈ ಬಗ್ಗೆ ಕ್ರಮ ವಹಿಸಬೇಕಾಗಿದೆ ಎಂದರು. ಕಳೆದ 15 ದಿನಗಳಿಂದ ಇಲ್ಲಿ ಒಳಚರಂಡಿಯ ನೀರು ರಸ್ತೆ ಮೇಲೆ ಹರಿದು ರಾಜಕಾಲುವೆಗೆ ಹೋಗ್ತಾ ಇತ್ತು. ಇಲ್ಲಿನ ಸಾರ್ವಜನಿಕರು ಹಾಗೂ ನಾನು ಕೆಲವು ಸೋಷಿಯಲ್ ಮೀಡಿಯಾ ಮುಖಾಂತರ ಮಹಾನಗರ ಪಾಲಿಕೆಗೆ ವಿಷಯವನ್ನು ತಿಳಿಸಿದ್ದೆ. ಆದರೆ ಇವರು ಸ್ವಲ್ಪ ದಿನದ ಮೊದಲು ಈ ಚೌಕವನ್ನು ಕಟ್ಟಿಂಗ್ ಮಾಡಿದ್ರು, ಅಲ್ಲೇ ಬಿಟ್ಟರು. ಆದರೆ ಪುನಃ ನೀರು ರಸ್ತೆಯ ಮೇಲೆ ಚೆಲ್ಲಿ ಜನರಿಗೆ ರಟ್ತಾ ಇತ್ತು, ಆಮೇಲೆ ರಾಜಕಾಲುವೆಗೆ ಹೋಗ್ತಾ ಇತ್ತು. ಇವಾಗ ಬಂದು ಈ ಬಲಬದಿಗೆ ಈ ಬಲಬದಿಯಲ್ಲಿ ತೋಡನ್ನು ಓಪನ್ ಮಾಡಿ ಈಗ ಮಳೆ ನೀರಿನ ಚರಂಡಿಗೆ ನೀರನ್ನು ಬಿಟ್ಟಿದ್ದಾರೆ, ಈ ಕಡೆ ಬಿಟ್ಟಿದ್ದಾರೆ. ಆದರೆ ಮಳೆ ನೀರಿನ ಚರಂಡಿಯಲ್ಲಿ ನೀರಿನ ಪೈಪ್ಲೈನ್ ಹಾಗೂ ಬೇರೆ ಟೆಲಿಕಾಂನ 4-5 ಪೈಪ್ಲೈನ್ಗಳಿದೆ. ಅಲ್ಲಿ ಎಲೆಗಳು ಬ್ಲಾಕ್ ಆಗಿ ಆ ನೀರು ಅಲ್ಲೇ ನಿಂತಿದೆ, ಸರಿಯಾಗಿ ಸರಾಗವಾಗಿ ರಾಜಕಾಲುವೆಗೆ ಹೋಗ್ತಾ ಇಲ್ಲ. ನಮಗೆ ಜನರಿಗೆ ಬೇಕಾಗಿರೋದು ಪರ್ಮನೆಂಟ್ ಸೊಲ್ಯೂಷನ್. ಯಾಕಂದ್ರೆ ಈಗ ಕಳೆದ 15 ದಿನದಿಂದ ಇವರಿಗೆ ಏನಾದರೂ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇವರು ನಮ್ಮ ಜನರ ತೆರಿಗೆಯನ್ನು ಯಾವ ತರ ಉಪಯೋಗಿಸುತ್ತಾರೆ, ವಿವಿಧ ಅನುದಾನವನ್ನು ತರ್ತಾರೆ. ಆದರೆ ಸರಿಯಾದ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಇವರ ಹತ್ರ. ಇದು ಆದಷ್ಟು ಬೇಗ ಈ ಕೊಳಚೆ ನೀರು ತೋಡಲ್ಲಿ ಹೋಗುವುದನ್ನು ಬಿಟ್ಟು ಸರಿಯಾಗಿ ಒಳಚರಂಡಿ ಮೂಲಕ ಹೋಗುವಂತೆ ಕ್ರಮ ಕೈಗೊಳ್ಳಲು ಮಹಾನಗರಪಾಲಿಕೆ ಕೇಳಿಕೊಳ್ಳುತ್ತೇನೆ. ಮಳೆಗಾಲದ ಸಂದರ್ಭದಲ್ಲಿ ಚರಂಡಿ ಸಮಸ್ಯೆ ಸಾಮಾನ್ಯವಾಗಿ ಬಿಟ್ಟಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ದೂರು ನೀಡಿದ್ರೆ ಸ್ಪಂದಿಸದೇ ಇರುವುದು ದುರಂತವೇ ಸರಿ. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ವರ್ಕಾಡಿ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂತಹ ಬ್ಯಾಂಕ್ಗಳು ಗ್ರಾಹಕರಿಗೆ ವ್ಯವಹಾರಕ್ಕೆ ಸುಲಭವಾಗಿ ಕೈಗೆಟಕುವ ಸಂಸ್ಥೆಗಳಾಗಿದ್ದು, ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಗೂ ಸಹಕಾರಿಯಾಗುತ್ತದೆ. ಕೆಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅನ್ಯ ರಾಜ್ಯದ ಸಿಬ್ಬಂದಿಗಳಿರುವುದರಿಂದ ಗ್ರಾಹಕರಿಗೆ ಸಂವಹನಕ್ಕೆ ಕಷ್ಟವಾಗುತ್ತಿದೆ. ಇಂತಹ ಸ್ಥಳೀಯ ಬ್ಯಾಂಕ್ಗಳಿಂದ ಈ ರೀತಿಯ ಸಮಸ್ಯೆಗಳು ഇರುವುದಿല്ല. ಗ್ರಾಹಕರಿಗೆ ಸಂವಹನದ ಜೊತೆಗೆ ವ್ಯವಹಾರಗಳಿಗೂ അനുകൂലವಾಗುತ್ತದೆ ಎಂದು അഭിപ്രായ വ്യക്തപ്പെടുത്തിದರು. കാരണം ഇപ്പോൾ നിങ്ങൾക്കറിയാം, ഇവിടുത്തെ നാഷണൽ ബാങ്കുകളെ ഞാൻ വിമർശിക്കുന്നതല്ല. MLA എന്ന നിലയ്ക്ക് പോലും പ്രയാസപ്പെടുന്ന ഒരു കാര്യം, SBIയുടെയോ കാനറ ബാങ്കിന്റെയോ ഒരു മാനേജർക്ക് വിളിക്കുന്ന ഒരാൾക്ക് നിർബന്ധമായും ഹിന്ദി അറിഞ്ഞിരിക്കണം. കാരണം എല്ലാ മാനേജർമാരും ഇപ്പോൾ വരുന്നത് ബീഹാറിൽ നിന്നും ഉത്തർപ്രദേശിൽ നിന്നും ആസാമിൽ നിന്നും ഒറീസയിൽ നിന്നും വരുന്ന മാനേജർമാരാണ് ഇവിടെ സേവനം ചെയ്യുന്നത്. സാധാരണക്കാരായ ആളുകളുടെ കുട്ടികളുടെ എഡ്യൂക്കേഷൻ ലോണിന് വേണ്ടി ഇല്ലെങ്കിൽ ബിസിനസ് ലോണിന് വേണ്ടി മാനേജറെ കാണാൻ പോകുമ്പോൾ ഒരു ട്രാൻസ്ലേറ്ററെയും കൂടി കൊണ്ടുപോകേണ്ട ഒരു ഗതികേടിലേക്ക് നമ്മുടെ ബാങ്കുകൾ എത്തിച്ചേർന്നിട്ടുണ്ട്. നമ്മളെ സംബന്ധിച്ചിടത്തോളം നമ്മൾ ചിന്തിക്കേണ്ട ഒരു വിഷയം, നമ്മൾ കേരളത്തിലെ അതിർത്തിയിലുള്ള ആളാണെങ്കിലും നമ്മൾ ഇന്ത്യക്കാർ എന്ന് പറയുമ്പോൾ ഏറ്റവും അഭിമാനം കൊള്ളുന്ന ആളുകളാണ്. ഇന്ത്യക്കകത്ത് ഒരുപക്ഷെ ഏതെങ്കിലും ഒരു സ്റ്റേറ്റിലുള്ള ജനങ്ങൾക്ക് അഭിമാനത്തോടു കൂടി ഞാനൊരു കേരളക്കാരൻ എന്ന് പറയുമ്പോൾ നമുക്ക് 100 വട്ടം അഭിമാനം തോന്നും. കാരണം നമ്മുടെ കേരളം ആ രീതിയിലാണ് കേരള പിറവിക്ക് ശേഷം സഞ്ചരിച്ചിട്ടുള്ളത്. അതെടുത്ത് പറയുമ്പോൾ വിദ്യാഭ്യാസ മേഖലയുടെ മുന്നേറ്റം നമുക്ക് പറയാം. നമ്മുടെ മതേതരത്വത്തിന്റെ കഥകൾ ലോകത്തോട് നമുക്ക് വിളിച്ചു പറയാം. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾಸರಗೋಡು ಸಹಕಾರಿ ಸಂಘಗಳ ಡೆಪ್ಯೂಟಿ ರಿಜಿಸ್ಟರ್ ಚಂದ್ರನ್ ವಿ, ಕೋಆಪರೇಟಿವ್ ಯೂನಿಯನ್ ಚೇರ್ಮನ್ ಕೆಆರ್ ಜಯಾನಂದ, ಮೀಂಜಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸುಂದರಿ ಆರ್ ಶೆಟ್ಟಿ, ವರ್ಕಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಭಾರತಿ ಎಸ್, ಕೋಆಪರೇಟಿವ್ ಸೊಸೈಟಿ ಅಸಿಸ್ಟೆಂಟ್ ರಿಜಿಸ್ಟರ್ ರವೀಂದ್ರ ಎ, ಮೊಹಮ್ಮದ್ ಸಾಲಿ ಕೆ, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಕಮಲಾಕ್ಷಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವರ್ಕಾಡಿ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಸ್ಥಾಪಕ ಅಧ್ಯಕ್ಷರಾದ ಸದಾನಂದ ಶೆಟ್ಟಿ ಮತ್ತು ಸ್ಥಾಪಕ ಕಾರ್ಯದರ್ಶಿ ಡಿ ಬೂಬಾ ಅವರನ್ನು ಗೌರವಿಸಲಾಯಿತು. ರೆಹಮಾನುದ್ಯವರ ವಿ4 ನ್ಯೂಸ್ ಮಂಜೇಶ್ವರ. ಬಂಟರ ಯಾನೆ ನಾಡವರ ಮಾತೃ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ರಾಮಕೃಷ್ಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಅಕ್ಷಯ ಪಾತ್ರೆ ಯೋಜನೆಯನ್ನು ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ಪರಮ ಪೂಜ್ಯ ಸನಾತನ ದಾಸ ಸ್ವಾಮೀಜಿ ಉದ್ಘಾಟಿಸಿದರು. ಇದೇ ವೇಳೆ ಸ್ವಾಮೀಜಿಯವರು ಸಭೆಯಲ್ಲಿ ಆಶೀರ್ವದಿಸಿದರು. ಶಾಲಾ ಆರೋಗ್ಯ ಮತ್ತು ಸ್ವಾಸ್ಥ್ಯ ಮಂಡಳಿಯ ಅಧ್ಯಕ್ಷೆ ಡಾಕ್ಟರ್ ಆಶಾ ಜ್ಯೋತಿರೈ, ಸಂಚಾಲಕರಾದ ಡಾಕ್ಟರ್ ಸಂಜೀವರೈ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಗಣೇಶ್ ಶೆಟ್ಟಿ, ಶಾಲಾ ಆಡಳಿತ ಮಂಡಳಿಯ ಸದಸ್ಯೆ ಕೀರ್ತಿರೈ, ಪ್ರಾಂಶುಪಾಲೆ ಡಾಕ್ಟರ್ ಪ್ರೆಸಿಲ್ಲಾ ಡಿಸೋಸಾ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಯಶೋದಾ ಶೆಟ್ಟಿ ಉಪಸ್ಥಿತರಿದ್ದರು. ಪ್ರಾಂಶುಪಾಲೆ ರೂಪಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಹ ಶಿಕ್ಷಕಿ ಸುಜಾತಾ ಸ್ವಾಮೀಜಿಯವರನ್ನ ಸಭೆಗೆ ಪರಿಚಯಿಸಿದ್ರು. ಶಶಿಕಲಾ ಶೆಟ್ಟಿ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಕರ್ನಾಟಕ ಸಂಘ ಕತಾರ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ 2025 ಅತ್ಯಂತ ವಿಶಿಷ್ಟವಾಗಿ ಆಚರಿಸಿದರು. ಎಲ್ಲ ವಯೋಮಾನದವರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಆಕರ್ಷಕ ಚಟುವಟಿಕೆಗಳ ಸರಣಿಯನ್ನು ಆಯೋಜಿಸಲಾಗಿತ್ತು. ವಿಶ್ವ ಪರಿಸರ ದಿನ ಆಚರಣೆಯು ವೈಬ್ರೆಂಟ್ ಸೇಫ್ಟಿ ಅಕಾಡೆಮಿಯಲ್ಲಿ ನಡೆದ ಚಿತ್ರಕಲೆ, ಬಣ್ಣ ಹಚ್ಚುವ ಮತ್ತು ಭಾಷಣ ಸ್ಪರ್ಧೆಗಳೊಂದಿಗೆ ಪ್ರಾರಂಭವಾಯಿತು. ವಿವಿಧ ವಯೋಮಾನದ ವಿಭಾಗಗಳಲ್ಲಿ ಎಲ್ಲರೂ ಉತ್ಸಾಹಭರಿತರಾಗಿ ಭಾಗವಹಿಸಿದ್ರು. ಮೇ 31ರಂದು ಆನ್ಲೈನ್ನಲ್ಲಿ ಪೂರ್ವಭಾವಿ ರಸಪ್ರಶ್ನೆಯನ್ನ ನಡೆಸಲಾಯಿತು. ಅದೇ ಸಮಯದಲ್ಲಿ 12 ವರ್ಷದೊಳಗಿನ ಮಕ್ಕಳಿಗಾಗಿ 1 ನಿಮಿಷದ ವಿಡಿಯೋ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು ಅವರ ಸೃಜನಶೀಲತೆ ಮತ್ತು ಪರಿಣಾಮಕಾರಿ ಸಂದೇಶವನ್ನ ಪ್ರದರ್ಶಿಸಿತ್ತು. ಸ್ಪಷ್ಟತೆ, ಸ್ವಂತಿಕೆ ಮತ್ತು ಪರಿಣಾಮಕಾರಿ ಸಂದೇಶಗಳಿಗಾಗಿ ಈ ವಿಡಿಯೋಗಳನ್ನು ಪ್ರಶಂಸಿಸಲಾಯಿತು. ಕರ್ನಾಟಕ ಸಂಘ ಕತಾರ್ ತನ್ನ ರಜತ ವರ್ಷದ ಪ್ರಯುಕ್ತ ದೆಹಲಿ ಪಬ್ಲಿಕ್ ಶಾಲೆಗೆ 25 ಸಸಿಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಪ್ರಾಂಶುಪಾಲರಾದ ಶ್ರೀಮತಿ ಅಸ್ನಾ ನಫೀಸ್, ಸೌಲಭ್ಯಗಳ ವ್ಯವಸ್ಥಾಪಕ ಶಶಿಶೇಖರ್ ಮತ್ತು ಕರ್ನಾಟಕ ಸಂಘ ಕತಾರ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ವಿದ್ಯಾರ್ಥಿಗಳು ಈ ಸಸಿಗಳನ್ನು ನೆಡುವ ಕಾರ್ಯದಲ್ಲಿ ಭಾಗವಹಿಸಿದ್ರು. ಜೂನ್ 5ರಂದು ಪರ್ಲಿಂಗ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಆಚರಣೆಗಳು ಮುಂದುವರೆದವು.
ಅಲ್ಲಿ ಪರಿಸರ ದಿನದ ಮಹತ್ವವನ್ನ ಸಾರಲು ಮತ್ತಷ್ಟು ಸಸಿಗಳನ್ನ ನೆಡಲಾಯಿತು. ಇದರ ನಂತರ ಕರ್ನಾಟಕ ಸಂಘ ಕತಾರ್ನ ಬಹುಮುಖ ಪ್ರತಿಭೆ ಕಿಶೋರ್ ಅವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ 18 ವರ್ಷಕ್ಕೂ ಅಧಿಕ ವಯೋಮಿತಿಯವರಿಗೆ ಪರಿಸರ ರಸಪ್ರಶ್ನೆ ಸ್ಪರ್ಧೆಯ ಅಂತಿಮ ಸುತ್ತನ್ನ ನಡೆಸಿದ್ರು. ಅಧ್ಯಕ್ಷ ರವಿ ಶೆಟ್ಟಿ ಅವರು ಸಭೆಯಲ್ಲಿ ಅತಿಥಿಗಳನ್ನ ಸ್ವಾಗತಿಸಿದ್ರು. ಮಕ್ಕಳ ಸೃಜನಶೀಲತೆ ಮತ್ತು ಪ್ರಯತ್ನವನ್ನ ಶ್ಲಾಘಿಸಿದ್ರು. ಅಲ್ಲದೆ ಆಡಳಿತ ಮಂಡಳಿಯ ಮತ್ತು ಸ್ವಯಂ ಸೇವಕರ ಸಮರ್ಪಣೆಯನ್ನ ಕೊಂಡಾಡಿದ್ರು. ತಮ್ಮ ಭಾಷಣದಲ್ಲಿ ಅವರು ಸಮುದಾಯದ ಸದಸ್ಯರನ್ನ ಭೂಮಿಯನ್ನ ಸಂರಕ್ಷಿಸಿ ಮತ್ತು ಮಾಲಿನ್ಯ ಪರಿಹಾರದ ಭಾಗವಾಗಿರಿ ಎಂದು ಕರೆ ನೀಡಿದ್ರು. ಎಲ್ಲ ವಿಭಾಗಗಳ ವಿಜೇತರಿಗೆ ಇದೇ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಐಬಿಪಿಸಿ ಅಧ್ಯಕ್ಷರಾದ ತಹಾ ಮೊಹಮ್ಮದ್ ಅಬ್ದುಲ್ ಕರೀಂ ಮತ್ತು ಗೌರವಾನ್ವಿತ ಅತಿಥಿಗಳಾಗಿ ಐಸಿಸಿ, ಐಸಿಪಿಎಫ್ ಮತ್ತು ಐಬಿಪಿಸಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ದಿವಾಕರ್ ಪೂಜಾರಿ ಭಾಗವಹಿಸಿದ್ರು. ಮುಖ್ಯ ಅತಿಥಿ ತಹಾ ಅವರು ಪ್ರೇಕ್ಷಕರನ್ನ ಆಕರ್ಷಿಸುವ ಸ್ಫೂರ್ತಿದಾಯಕ ಭಾಷಣವನ್ನ ಮಾಡಿದ್ರು. ಪರಿಸರ ಜವಾಬ್ದಾರಿಯ ಮಹತ್ವವನ್ನ ಸುಂದರವಾಗಿ ವಿವರಿಸಿದ್ರು. ಅವರು ಸ್ವತಃ ಬರೆದ ಬದಲಾವಣೆಯ ಬೀಜಗಳು ಎಂಬ ಪ್ರಭಾವಶಾಲಿ ಕವಿತೆಯೊಂದಿಗೆ ತಮ್ಮ ಭಾಷಣವನ್ನ ಮುಕ್ತಾಯಗೊಳಿಸಿದ್ರು. ಅತಿಥಿ ದಿವಾಕರ್ ಪೂಜಾರಿ ಅವರು ಕರ್ನಾಟಕ ಸಂಘ ಕತಾರ್ನ ರಜತ ಸಂಭ್ರಮವನ್ನ ಅಭಿನಂದಿಸಿದ್ರು ಮತ್ತು ತಮ್ಮ ಐಸಿಸಿ ಅಧಿಕಾರಾವಧಿಯಲ್ಲಿ ನಡೆದ ಬೃಹತ್ ವಿಶ್ವ ಪರಿಸರ ದಿನದ ಅಭಿಯಾನ ಮತ್ತು ಅಲ್ಲಿ ಕರ್ನಾಟಕ ಸಂಘ ಕತಾರ್ನ ಚಾಂಪಿಯನ್ಗಳಲ್ಲಿ ಒಂದಾಗಿ ಹೊರಹೊಮ್ಮಿದ್ದನ್ನ ಪ್ರೀತಿಯಿಂದ ನೆನಪಿಸಿಕೊಂಡ್ರು. ಮಹಿಳಾ ಮತ್ತು ಮಕ್ಕಳ ಸಂಯೋಜಕಿ ಭುವನ್ ಸೂರಜ್ ಅವರು ಧನ್ಯವಾದವನ್ನ ಅರ್ಪಿಸಿದ್ರು. ಕಾರ್ಯಕ್ರಮವನ್ನ ಲಾಜಿಸ್ಟಿಕ್ಸ್ ಮತ್ತು ಪರಿಸರ ಕಾರ್ಯದರ್ಶಿ ಶಶಿಧರ್ ಎಚ್ಪಿ ಅವರು ಸಂಯೋಜಿಸಿ ನಿರೂಪಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ, ಶ್ರೀಮತಿ ಭುವನ ಸೂರಜ್ ಮತ್ತು ಎಲ್ಲಾ ಕರ್ನಾಟಕ ಸಂಘ ಕತಾರ್ನ ಆಡಳಿತ ಮಂಡಳಿಯ ಸದಸ್ಯರ ಬೆಂಬಲವು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಯಿತು. ಸಸಿಗಳ ಪ್ರಾಯೋಜಕರಾದ ಎಟಿಎಸ್ ಶ್ರೀಮತಿ ಜಯವಾಣಿ, ವೈಬ್ರೆಂಟ್ ಅಕಾಡೆಮಿಯ ಸಂತೋಷ್ ಪಿಲ್ಲೈ ಮತ್ತು ಪರ್ಲಿಂಗ್ ಸ್ಪೋರ್ಟ್ಸ್ ಅಕಾಡೆಮಿಯ ಪ್ರಣವ್ ಅವರ ವಿಶೇಷ ಕೊಡುಗೆಗಳನ್ನು ಇಲ್ಲಿ ಸ್ಮರಿಸಿ ಧನ್ಯವಾದವನ್ನ ಅರ್ಪಿಸಲಾಯಿತು. ಸ್ಪರ್ಧೆಗಳನ್ನ ನ್ಯಾಯಸಮ್ಮತವಾಗಿ ನಿರ್ಣಯಿಸಲು ತಮ್ಮ ಪರಿಣತಿ ಮತ್ತು ನಿಷ್ಪಕ್ಷಪಾತ ಮನೋಭಾವದಿಂದ ಸಹಕರಿಸಿದ ಶ್ರೀಮತಿ ಭಾರತಿ, ಶ್ರೀಮತಿ ಸುಷ್ಮಾ ಹರೀಶ್, ಅರುಣ್ ಕುಮಾರ್ ಮತ್ತು ಮಧು ಎಚ್ಕೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಸಲಹಾ ಸಮಿತಿಯ ಸದಸ್ಯರುಗಳಾದ ಅರುಣ್ ಕುಮಾರ್ ಮತ್ತು ಮಧು ಎಚ್ಕೆ, ಐಸಿಸಿ ಆಡಳಿತ ಮಂಡಳಿಯ ಸದಸ್ಯ ಸಂದೀಪ್ ರೆಡ್ಡಿ, ಐಎಸ್ಸಿ ಸಲಹಾ ಸಮಿತಿಯ ಸದಸ್ಯ ಸುಬ್ರಹ್ಮಣ್ಯ ಹೆಬ್ಬಾಗಿಲು, ಸಮುದಾಯ ನಾಯಕ ಅಸ್ಮತ್ ಅಲಿ ಹಾಗೂ ಕರ್ನಾಟಕ ಮೂಲತಃ ವಿವಿಧ ಸಂಘಗಳ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ಸಂಘ ಕತಾರ್ನ ಈ ಅಭಿಯಾನವು ಸಮುದಾಯ ಚಾಲಿತ ಪರಿಸರ ಕಾಳಜಿ ಮತ್ತು ಯುವಜನರ ಸಕ್ರಿಯ ಭಾಗವಹಿಸುವಿಕೆಗೆ ನಾಂದಿಯಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕತಾರ್. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.